ಉಪ್ಪಿನಂಗಡಿ ಪುತ್ತೂರು ವ್ಯಾಪ್ತಿಯ ರೋಡ್ ನಮ್ದು 4 ವರ್ಷ ಆಯ್ತು ಇದರ ಬಗ್ಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆಯಿಂದ ಟ್ಯಾಕ್ಸ್ ಕಟ್ಟಿದವರು ರಾತ್ರಿ ಮಲಗುವವರೆಗೆ ಗುಡ್ ನೈಟ್ ಅಲ್ಲಿ ಸಹ 24 ಗಂಟೆ ಟ್ಯಾಕ್ಸ್ ಕಟ್ತಾ ಇರ್ತೇವೆ. ಇದೆಲ್ಲ ಯಾರ ಅವ್ಯವಸ್ಥೆ, ಯಾರು ಕೇಳುವವರಿಲ್ಲ ಅಂತಲ್ಲ ಇವರಿಗೆ. ಖಂಡಿತವನಿಗೆ ಕಾಣಬೇಕು. ರಾತ್ರಿ ವೇಳೆ ವೆಹಿಕಲ್ ಬಂದ್ರೆ ಈ ಕಡೆ ನೇರ ಇಳಿದುಕೊಂಡಿಗೆ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣ ನೇರ ಹೊಣೆ. ನನ್ನ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲದೆ ನನ್ನ ಇದ್ದ ದಾರಿಯನ್ನು ಕಟ್ ಮಾಡಿ ಈಗಲಿಗೆ 2 ವರ್ಷ ಆಯ್ತು. ರಾಜಮಾರ್ಗ ಆಗ್ಲಿ ಅಂತ ಹೇಳಿಬಿಟ್ಟು ನನ್ನ ಗೇಟನ್ನು ತೆಗೀರಿ, ಹೇಗೆ ಬೇಕಾದ್ರೂ ನೀವು ಸ್ಪೀಡ್ ಮಾಡಿ ಅಂತ ನಾನು ಹೇಳಿದೆ. ನನ್ನ ಗೇಟನ್ನು ತೆಗೆದ್ರು, ನಾನು ಹಾಕಿದ ಮಾರ್ಗವನ್ನು ತೆಗೆದ್ರು, ನಾನು ಹಾಕಿದ ಕಾಂಕ್ರೀಟ್ ಅನ್ನು ತೆಗೆದ್ರು. ನನಗೆ ಈಗ ಹೋಗ್ಲಿಕ್ಕೆ ದಾರಿ. ಜನಸಾಮಾನ್ಯರು ಬೇಟೆಗೆ ಹೋಗಿ ಬಂದ್ರೆ ಆ ಇಡೀ ದಿವಸ ಮಲಗುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರ್ತದೆ. ಡಿಸೆಂಬರ್ನ ಅಂತ್ಯದವರೆಗೆ ಮಾತ್ರ ಇವರಿಗೆ ಗಡುವು. ಡಿಸೆಂಬರ್ 31ರ ರಾತ್ರಿಯಿಂದಲೇ ನಾವು ಇಲ್ಲಿ ಜಮಾಯಿಸ್ತೇವೆ. ಬಹುಶಃ ಮುಂದಿನ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ, ನಾವು ಯಾವುದೇ ಶಿಕ್ಷೆಗೂ ಸಹ ತಯಾರಿದ್ದೇವೆ. ಆದರೆ ನಮಗೆ ನ್ಯಾಯ ಬೇಕು, ನಮ್ಮ ಊರಿನ ಜನತೆಗೆ ನ್ಯಾಯ ಬೇಕು ಅಂತ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೀವಿ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ವಿಳಂಬವಾಗಿ ನಡೀತಾ ಇದೆ ಎನ್ನುವಂತಹ ಒಂದು ಆರೋಪವನ್ನು ಈ ಭಾಗದ ಜನರು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಾಮಗಾರಿ ಹೇಗೆ ನಡೀತಾ ಇದೆ, ಎಲ್ಲೆಲ್ಲಿ ಏನು ಸಮಸ್ಯೆಗಳಿದೆ ಅನ್ನುವಂಥ ಒಂದು ಅಂಶವನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಈಗ ನಾವು ಇರುವಂತಹ ಜಾಗ ಏನಿದೆ ಅದು ಉಪ್ಪಿನಂಗಡಿಯಿಂದ ಪುತ್ತೂರು ಭಾಗಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಈ ಒಂದು ಚತುಷ್ಪಥ ಕಾಮಗಾರಿ ಆರಂಭಗೊಂಡಿರುವಂತಹ ಜಾಗ ಏನಿದೆ ಇಲ್ಲಿ ನಾವಿದ್ದೇವೆ. ಇಲ್ಲಿ ಅಂದರೆ ಕಾಮಗಾರಿ ವಿಳಂಬವಾಗಿ ನಡೀತಾ ಇರೋದ್ರಿಂದ ನಿರಂತರವಾಗಿ ಸಮಸ್ಯೆಗಳು ಉದ್ಭವವಾಗ್ತಾ ಇದೆ ಎನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು, ಈ ಭಾಗದ ನಾಗರಿಕರು ಮಾಡಿರುವಂಥದ್ದು ಮಾತ್ರ ಅಲ್ಲ, ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಇವತ್ತು. ಹಾಗಿದ್ರೆ ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ, ಪ್ರತಿಭಟನೆ ಕೂಡ ನಡೆದಿದೆ. ಸಮಸ್ಯೆ ಏನು ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿಂದ ಮುಂದಕ್ಕೆ ಪುತ್ತೂರಿಗೆ ತೆರಳುವಂತಹ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನಿಮಗೆ ದೃಶ್ಯಗಳಲ್ಲಿ ತೋರಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಒಂದು ಕಾಮಗಾರಿ ಅಪೂರ್ಣವಾಗಿ ನಡೆದಿದೆ, ಕೆಲವೊಂದು ಕಡೆಯಲ್ಲಿ ಅಪಾಯಕಾರಿ ರೀತಿಯಲ್ಲಿದೆ ಎನ್ನುವಂತಹ ಒಂದು ಆರೋಪ ಸಾರ್ವಜನಿಕರಿಂದ ವ್ಯಕ್ತ ಆಗ್ತಾ ಇರೋದು. ಬಹುಶಃ ನಾವು ಇದನ್ನು ನೋಡಿದರೂ ನಮಗೆ ಅದೇ ರೀತಿಯ ಒಂದು ಚಿತ್ರಣ ಕಾಣಸಿಗ್ತಾ ಇದೆ. ಯಾಕಂತ ಹೇಳಿದರೆ ಆ ಭಾಗದಿಂದ ಅಂದರೆ ಅದು ಪುತ್ತೂರು ಭಾಗದಿಂದ ಉಪ್ಪಿನಂಗಡಿ ಭಾಗಕ್ಕೆ ಈ ಬರುವಂತಹ ರಸ್ತೆಯಲ್ಲಿ ನಾವಿರುವಂಥದ್ದು. ಅಲ್ಲಿ ಮೇಲ್ಭಾಗದಿಂದ ವಾಹನಗಳು ಬರ್ತಾ ಇದೆ, ಅಲ್ಲೇ ಪಕ್ಕದಲ್ಲಿ ದೊಡ್ಡ ಹೊಂಡವನ್ನು ತೆಗೆದು ಇಡಲಾಗಿದೆ. ಅಂದರೆ ಈ ಭಾಗದಿಂದ ಬರುವವರು ವಾಹನಕ್ಕೆ ಸೈಡ್ ಕೊಡುವಂತಹ ಭರದಲ್ಲಿ ಅಲ್ಲಿ ಅಪಾಯ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೆಟ್ಟಿರುವಂತಹ ವಿದ್ಯುತ್ ಕಂಬಗಳು ಕೂಡ ವಾಲಿಕೊಂಡಿದ್ದು ಒಂದಷ್ಟು ಅಸಮರ್ಪಕವಾಗಿ ನಡೀತಾ ಇದೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಕೂಡ ನಡೆದಿದೆ. ಪ್ರತಿಭಟನೆ ನಡೆಸಿದಂತಹ ಮುಖಂಡರು ಏನು ಹೇಳ್ತಾರೆ, ಸಮಸ್ಯೆಗಳು ಏನೇನು ಆಗ್ತಾ ಇದೆ ಅವರಿಂದ ಕೇಳಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ಇವತ್ತಿನ ಹೋರಾಟ ಸಾಧಾರಣ ಉಪ್ಪಿನಂಗಡಿ ಪುತ್ತೂರು ವ್ಯಾಪ್ತಿಯ ರೋಡ್ ನಮ್ಮದು ಒಂದು 4 ವರ್ಷ ಆಯಿತು ಇದರ ಬಗ್ಗೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದು ಯಾಕೆ ಅವರು ಇಷ್ಟು ಟೈಮ್ ತಗೊಂಡ್ರು ಅಂತ ನಮಗೆ ಅರಿವಾಗ್ತಾ ಇಲ್ಲ. ಅದಕ್ಕೊಂದು ಮಾನದಂಡ ಇಲ್ವಾ? ಟೆಂಡರ್ ಕೊಡುವಾಗ ಅದಕ್ಕೊಂದು ಮಾನದಂಡ ಅಂತ ಉಂಟು. ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ಮುಗಿಸಬೇಕು, ಅದನ್ನು ಇಷ್ಟು ಕ್ಲಿಯರ್ ಮಾಡಬೇಕು, ಇದಕ್ಕೆ ಇಂಥ ಡ್ರೈನೇಜ್ ಆಗಬೇಕು, ಇಂಥ ಪೈಪ್ಲೈನ್ಗಳಾಗಬೇಕು, ಎಲ್ಲ ವ್ಯವಸ್ಥೆಗಳು ಗೊತ್ತುಂಟು ಇವರಿಗೆ ಪ್ರತಿಭಟನೆ ಆದ ಮೇಲೆ ಇವರು ಎಚ್ಚೆತ್ತುಕೊಳ್ಳೋದು. ಇದು ಎಲ್ಲ ಇವರ ಅವ್ಯವಸ್ಥೆಗಳು. PWD ಇಲಾಖೆ ಸಹ ಹೌದು, ಇಲ್ಲಿ ಪುರಸಭೆ ನಗರಸಭೆಯದ್ದು ಸಹ ಅವ್ಯವಸ್ಥೆ ಹೌದು. ಈಗ ಹೇಳ್ತಾರೆ ನಗರಸಭೆಯವರ ಪೈಪ್ಲೈನ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಮೇಲೆ ಗೂಬೆ ಗುರಿಸ್ತಾರೆ. ಅದಕ್ಕೆ ನಾವು ಹೇಳಿದ್ವಿ, ನಾವು ಇಲ್ಲೇ ಕೂರ್ತೀವಿ, ಇಲ್ಲಾಂದರೆ ಪೌರಾಯುಕ್ತರಿಗೆ ಮೇಲೆ ಕೇಸ್ ಬುಕ್ ಮಾಡಿ ಅಂತ ಹೇಳಿದ್ವಿ. ನಾವು ಪೌರಾಯುಕ್ತರು ಏನು ದೊಡ್ಡ ಬ್ರಹ್ಮ ಏನಲ್ಲ, ಯಾರು ಸಹ ನಮ್ಮ ಹಾಗೆ ಮನುಷ್ಯರು ಎಲ್ಲರೂ. ಅವರೇನು ತಪ್ಪು ಮಾಡಿದರೆ ಯಾರೂ ಆಗ್ತದೆ, ಮುಖ್ಯಮಂತ್ರಿ ತಪ್ಪು ಮಾಡಿದರೆ ಅವರ ಮೇಲೆ ಸಹ ಕೇಸ್ ಬುಕ್ ಮಾಡ್ಬೋದು. ಯಾರ ತಪ್ಪು? ನಾವು ಬೆಳಗ್ಗೆಯಿಂದ ಪೇಸ್ಟಿಂದ ಸ್ಟಾರ್ಟ್ ಮಾಡ್ತೇವೆ ಸರ್ ಟ್ಯಾಕ್ಸ್ ಕಟ್ಟಲಿಕ್ಕೆ. ಬೆಳಿಗ್ಗೆಯಿಂದ ಟ್ಯಾಕ್ಸ್ ಕಟ್ಟಿದವರು ರಾತ್ರಿ ಮಲಗುವವರೆಗೆ ಗುಡ್ ನೈಟಲ್ಲಿ ಸಹ 24 ಗಂಟೆ ಟ್ಯಾಕ್ಸ್ ಕಟ್ತಾ ಇರ್ತೇವೆ ನಾವು ಮಲಗುವಾಗ ಸಹ.
ಇದನ್ನು ನಮ್ಮ ಸರ್ಕಾರಗಳು ಯಾಕೆ ಅರಿವು ಆಗ್ತಾ ಇಲ್ವಾ ಸರ್ಕಾರಕ್ಕೆ? ನಮಗೆ ರೋಡು ಇಂಥ ವ್ಯವಸ್ಥೆ ಆಗಬೇಕು, ಇಷ್ಟು ಕ್ಲಿಯರ್ ಮಾಡಬೇಕು ಸರ್ಕಾರ, ಇಷ್ಟು ಟ್ಯಾಕ್ಸ್ ಬರ್ತಾ ಉಂಟು ನಮಗೆ, ಈ ವ್ಯವಸ್ಥೆಯನ್ನು ಯಾರು ಮಾಡಬೇಕಾದ್ದು? ಸರ್ಕಾರ ನಮಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದ್ದು ಸರ್ಕಾರಕ್ಕೆ ಟ್ಯಾಕ್ಸ್ ಭರಿಸುವಂಥದ್ದು ನಮ್ಮದು, ನಾವು ಮಾಡ್ತಾ ಇದ್ದೇವೆ. ಅದು ಸಹ 18% ಟ್ಯಾಕ್ಸ್ ಕಟ್ತೇವೆ ನಾವು. ಇಷ್ಟು ಇದ್ದು ಇವರು ಒಂದು 4-5 ವರ್ಷ ಈ ರೋಡನ್ನು ಒಂದು ಅವ್ಯವಸ್ಥೆ ಮಾಡೋದಂದರೆ ಎಲ್ಲಿವರೆಗೂ? ರೋಡ್ ಕ್ಲಿಯರ್ ಆದ ರೋಡನ್ನು ಸತ ಸೇಡಿಯಪ್ಪು, ದಾರಂದ ಕುಕ್ಕು, ಬನ್ನೂರು ಪಂಚಾಯತಿ ಮತ್ತು ಇಲ್ಲಿ ಆನೆಮಂಜಲ್ ಅಂತ ಹೊಸ ಕೋರ್ಟ್ ಆಗುವಂಥದ್ದು, ಅಲ್ಲಿ ಇಷ್ಟರವರೆಗೆ ಹೊಸ ರೋಡ್ ಆದದ್ದು ಡ್ಯಾಮೇಜ್ ಆಗಿದೆ, ಕಳಪೆ ಕಾಮಗಾರಿ. ಇದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಇದೆಲ್ಲ ಯಾರ ಅವ್ಯವಸ್ಥೆ? ಯಾರು ಕೇಳುವವರಿಲ್ಲ ಅಂತಲ್ಲ ಇವರಿಗೆ. ಅಲ್ಲ, ಏನು ಅವ್ಯವಸ್ಥೆ ಇದರದ್ದು? ಈಗ ಅದಕ್ಕೆ ಇಂಜಿನಿಯರ್ ಅವರಿಗೆ ಕ್ಲಿಯರಾಗಿ ಹೇಳಿದ್ದೇವೆ, ಇದನ್ನು ಡಿಸೆಂಬರ್ ಒಳಗೆ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಇಂಜಿನಿಯರ್ ಮಾತು ಕೊಟ್ಟಿದ್ದಾರೆ, ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಪೌರಾಯುಕ್ತರಿಗೆ ಫೋನ್ ಮಾಡಿ, ಪೌರಾಯುಕ್ತರು ಫೋನಲ್ಲಿ ಹೇಳಿದರು ನನಗೆ ಅದರದ್ದು ಮಾಹಿತಿ ಇಲ್ಲ ಆಯಿತು ಸರ್, ನಾನು ಮಾಹಿತಿ ಇಲ್ಲ ಅಂತ ಅವರು ಹೇಳಬಾರ್ದಿತ್ತು. ಅದಕ್ಕೆ ಅಂತ ಒಬ್ಬ ಇಂಜಿನಿಯರ್ ಇದ್ದಾನೆ, ಪೌರಾಯುಕ್ತರ ಅಂಡರಲ್ಲಿ ಇಂಜಿನಿಯರ್ ಬರ್ತಾನೆ ನೀರಾವರಿ ಇಲಾಖೆಯದ್ದು, ಅವನಿಗೆ ಅದರ ಮಾಹಿತಿ ಇರಬೇಕು, ಅದನ್ನು ಕ್ಲಿಯರ್ ಮಾಡಬೇಕಿತ್ತು. ಪೌರಾಯುಕ್ತರಿಗೆ ಕ್ಲಿಯರಾಗಿ ಹೇಳಿದ್ದೇವೆ, ನೀವು ಅದರ ಬಗ್ಗೆ ಗಮನ ಹರಿಸಬೇಕಿತ್ತು. ನಿಮ್ಮ ನೆಗ್ಲಿಜೆನ್ಸಿ, ಪೌರಾಯುಕ್ತರ ನೆಗ್ಲಿಜೆನ್ಸಿ ಸಹ ಇದರಲ್ಲಿ ಕಾಣ್ತದೆ. ನಾವು ಕ್ಲಿಯರಾಗಿ ಹೇಳಿದ್ದೇವೆ, ಇನ್ನು ಮುಂದಕ್ಕೆ ನಾವು PWD ಇಲಾಖೆಗೆ ಡಿಸೆಂಬರ್ನ ಅಂತ್ಯದವರೆಗೆ ಮಾತ್ರ ಇವರಿಗೆ ಗಡುವು. ಅದರ ಒಳಗೆ ನಮಗೆ ಒಂದು 500 ರೂಪಾಯಿ ಖರ್ಚು ಉಂಟು ಒಂದು ಬೀಗ ತರಲಿಕ್ಕೆ. ಬೀಗ ಇಟ್ಕೊಂಡು ಬರ್ತೇವೆ, PWD ಇಲಾಖೆ ಬೀಗ ಜಡಿತೇವೆ, ಪೌರಾಯುಕ್ತರು ಅಲ್ಲಿ ಬರಬೇಕು, MLA ಅವರು ಅಲ್ಲಿ ಬರಬೇಕು. MLA ಅವರು ಇದೇ ರೋಡಲ್ಲಿ ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಹೋಗ್ತಾರೆ, 24 ಗಂಟೆ ಇದರಲ್ಲಿ ಹೋಗ್ತಾರೆ. ಅವರಿಗೆ ಕಾಣುವುದಿಲ್ವಾ? MLA ಅವರಿಗೆ ಕಾಣುವುದಿಲ್ವಾ? ಯಾಕೆ MLA ಅವರು ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂತ ನಮಗೆ ಅರಿವಾಗ್ತಾ ಇಲ್ಲ. ಈ ಅವ್ಯವಸ್ಥೆ ಯಾರ ಮೇಲೆ? ಇದು ಅವ್ಯವಸ್ಥೆ ನಮ್ಮ ಮೇಲೆಯಾ? ಇದು ನಮ್ಮ ಮೇಲೆ ಇವರ ದೌರ್ಜನ್ಯವಾ? ನಾವು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ದೌರ್ಜನ್ಯ ಮಾಡೋದ ಇವರು? ಇದರಲ್ಲಿ ಯಾಕೆ ಮಾಡ್ತಾರೆ ಅಂತ ಇದನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳದಿದ್ದರೆ ನಾವು ಮುಂದಿನ ಹೋರಾಟಕ್ಕೆ ಅಣಿ ಆಗ್ತೇವೆ. ಇದನ್ನು PWD ಇಲಾಖೆ ಮತ್ತು ಇಲ್ಲಿಯ MLA ಅವರು, ಇಲ್ಲಿಯ ಇದಕ್ಕೆ ಸಂಬಂಧಪಟ್ಟ AC ತಹಸೀಲ್ದಾರ್ ಎಲ್ಲರೂ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕಳಕಳಿಯಲ್ಲಿ ವಿನಂತಿ ಮಾಡ್ತೇವೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅವ್ಯವಸ್ಥೆ ಬಗ್ಗೆ ನಾವು ಇವತ್ತು ರೈತ ಸಂಘದ ಮೂಲಕ ಪ್ರತಿಭಟನೆಯನ್ನು ನಾವು ಕೋಡಿಂಬಾಡಿ ರೈತ ಘಟಕ ಮತ್ತು ಬೆಳ್ಳಿಪಾಡಿ ರೈತ ಘಟಕದ ಬೆಂಬಲದೊಂದಿಗೆ ನಾವೆಲ್ಲ ಈ ಭಾಗದ ರೈತ ಮುಖಂಡರು ಸೇರಿ ನಾವು ಆಯೋಜನೆ ಮಾಡಿದ್ದೇವೆ. ಇದೊಂದು ಸಾಂಕೇತಿಕ ಪ್ರತಿಭಟನೆ. ಈಗಾಗಲೇ ನಮ್ಮ ರೈತ ಮುಖಂಡರಾದ ರೂಪೇಶ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾಕೆಂದರೆ ಇದು ಸಾಂಕೇತಿಕ ಪ್ರತಿಭಟನೆ. ಇನ್ನು ಮುಂದೆ ನಾವು ನಮ್ಮ ಈ ಭಾಗದ ಹಕ್ಕು, ಯಾಕೆಂದರೆ ನಾವು ಈ ಭಾಗದವರು ದಿನಂಪ್ರತಿ ಓಡಾಡು ಉಪ್ಪಿನಂಗಡಿಗೆ ಹೋಗಬೇಕಾದ್ರೂ ಪುತ್ತೂರಿಗೆ ಹೋಗಬೇಕಾದ್ರೂ ನಾವು ಈ ರಸ್ತೆಯನ್ನು ಬಳಸ್ತೇವೆ. ನಾವು ಈ ಅವ್ಯವಸ್ಥೆಯನ್ನು ನಾವು ಹೇಗಾದರೂ ಯುವಕರಿದ್ದೀವಿ, ಇಲ್ಲಾಂದಾಗ ಗಂಡಸರಿದ್ದೇವೆ. ಇಲ್ಲಿ ಏನಾಗ್ತಾಯಿದೆ ಅಂದರೆ, ಮೊನ್ನೆ 2-3 ಕೇಸ್ ಆಯಿತು. ಈ ರಸ್ತೆಯಲ್ಲಿ ಬೀಳೋದು, ಹೆಂಗಸು ಪಾಪ 2 ವೀಲರ್ ಬೇಗ ಮಗುವನ್ನು ಎತ್ಕೊಂಡು ಹೋಗಿ ಬೀಳೋದು. ಆ ಗುಂಡಿಗೆ ಇಲ್ಲೊಂದು ಗುಂಡಿದೆ ನೋಡಿ, ಒಂದು ಕಡೆ ಹೊಂಡ ತೆಗೆದಿಟ್ಟಿದ್ದಾರೆ, ಒಂದು ಕಡೆ ರಸ್ತೆ ಮಾಡಿದ್ದಾರೆ. ಈ ಹೊಂಡಕ್ಕೆ ಏನಾದರೂ ಕಣ್ಣು ಇದ್ದವನಿಗೆ, ಯಾರೇ ಇಲಾಖೆ ಸಿಬ್ಬಂದಿ ಆಗಲಿ, ಯಾವನು ಇದಕ್ಕೆ ದುಡ್ಡು ಇಟ್ಟಿದ್ದಾನ, ಗುತ್ತಿಗೆದಾರನಾಗಲಿ, ಕಣ್ಣಿದ್ದವನಿಗೆ ಇದು ಕಾಣಬೇಕು. ರಾತ್ರಿ ವೇಳೆ ಎದುರುಗಡೆ ರಸ್ತೆ ಬಗ್ಗೆ ಇದು ಬಂದರೆ, ಆ ಕಡೆಯಿಂದ ವೆಹಿಕಲ್ ಬಂದರೆ ಈ ಕಡೆ ನೇರ ಇಳಿದು ಗುಂಡಿಗೆ. ಇದು 3 ಘಟನೆಗಳು ಇಲ್ಲಿ ಆಗಿವೆ. ಇದರ ಈ ಕಡೆಗೆ ಶಾಂತಿನಗರದ ಕಡೆಗೆ ಹೋದರೆ ಒಂದು ಕಡೆಗೆ ಜಲ್ಲಿ ಹಾಕಿದ್ದಾರೆ, ಮಿಡ್ಲ್ ಡಿವೈಡರ್ ಹಾಕಿದ್ದಾರೆ. 2 ಕಡೆ ಆ ಕಡೆ ಹೋದು ಜಾರುವುದು, ಈ ಕಡೆ ಹೋಗಿ ಜಾರು, ನಮಗೆ ನೇರವಾಗಿ ಸರಿಯಾಗಿ ಹೋಗುವಂಥ ವ್ಯವಸ್ಥೆ ಇಲ್ಲ. ಇದಕ್ಕೆ ಯಾರು ಉತ್ತರ ಕೊಟ್ಟಿದ್ರೆ ಯಾರತ್ತು ಸರಿಯಾದ ಉತ್ತರ ಇಲ್ಲ. ಗುತ್ತಿಗೆದಾರರು ಮಾತಾಡಿದರೆ ನಮಗೆ ಪರಿಹಾರ ಬಂದಿಲ್ಲ, ನಮಗೆ ದುಡ್ಡು ಪಾಸಾಗಿಲ್ಲ, ನಾವು ಬಿಲ್ಲು ಪೆಂಡಿಂಗಿದೆ, ನಾವು ಆ ಥರ ಇದೆ, ಈ ಥರ ಬೇರೆ ಬೇರೆ ಸೊಪ್ಪು ಹೇಳ್ತಾರೆ. ಇಲಾಖೆಯಿಂದ ಕೇಳಿದರೆ ನಮ್ಮದೆಲ್ಲ ಸರಿಯಾಗಿದ್ದೇವೆ, ಅಲ್ಲಿ ಪೈಪ್ಲೈನ್ ಪುರಸಭೆ ಪೈಪ್ಲೈನ್, ನಗರಸಭೆ ಪೈಪ್ಲೈನ್ ಹಾಕಿಲ್ಲ ಅಂತ. ಇದನ್ನು ನಾವು ಉತ್ತರ ಕೊಡೋರು ನಾವು ಕಾದು ಸುಸ್ತಾಗಿ ಇಲ್ಲಿ ಭಾಗದವರು ಸೇರಿ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ಮುಂದಕ್ಕೆ ನಮಗೆ ಇಲಾಖಾ ಅಧಿಕಾರಿಗಳು ಬಂದು ಗಡುವು ಕೊಟ್ಟಿದ್ದಾರೆ, ಡಿಸೆಂಬರ್ ಒಳಗೆ ನಾವು ಈ ಕಾಮಗಾರಿಯನ್ನು ಪೂರ್ತಿ ಮಾಡ್ತೇವೆ, ಇಲ್ಲ ಇದರಲ್ಲಿ ನಾವು ಅದಕ್ಕೆ ಸಂಪೂರ್ಣ ಜವಾಬ್ದಾರ ಅಂತ ನಾವು ಡಿಸೆಂಬರ್ವರೆಗೆ ಅವ್ರಿಗೆ ಗಡುವು ಕೊಟ್ಟಿದ್ದೇವೆ. ನಮಗೇನಿಲ್ಲ, ನಮಗೆ 4 ಚಾಪೆ 2 ದಿಂಬುದಂದರೆ ನಾವು ಒಂದು 15-25 ಜನ ಮಲಗಲಿಕ್ಕೆ ರೆಡಿ ಇದ್ದೇವೆ. ನಾವು ರಾತ್ರಿಯಲ್ಲಿ ಮಲಗಿ ಏನು ಮಾಡ್ತಾರಾ, ಏನಕ್ಕೆ ಇದು ಮಾಡ್ತಾರಾ, ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ. ಯಾಕೆ ನಮ್ಮ ಹಕ್ಕಿದು. ರಸ್ತೆ ಇಷ್ಟೊಂದು GST ಕಟ್ತೇವೆ, ಇಷ್ಟು ರೋಡ್ ಟ್ಯಾಕ್ಸ್ ಕಟ್ತೇವೆ. ಈಗಾಗಲೇ ರೂಪೇಶ್ ಅವರು ಹೇಳಿದರು, ಬೆಳಿಗ್ಗೆ ಟೂತ್ ಪೇಸ್ಟಿಂದ ಟ್ಯಾಕ್ಸ್ ಕಟ್ಟೋಕ್ಕೆ ಶುರು ಮಾಡಿದರೆ ಗುಡ್ ನೈಟ್ ಹಾಕಬೇಕಾದ್ರೆ ನಾವು ಟ್ಯಾಕ್ಸ್ ಕೊಡಬೇಕು. GST ಬೇರೆ ಇದೆ, GSTಯಿಂದ ಬೇಕಾದ ಸಂಪನ್ಮೂಲ ಕ್ರೋಢೀಕರಣ ಆಗ್ತಿದೆ. ಎಲ್ಲಿ ಹೋಗ್ತಿದೆ? ಯಾರು ಜವಾಬ್ದಾರರು? ಇದಕ್ಕೆ ಲಂಚ ಕೊಟ್ಟಿಲ್ವಾ, ಅಲ್ಲ 40% ದುಡ್ಡು ಕೊಟ್ಟಿಲ್ವಾ, ಏನಾಗಿದೆ ನಮಗೆ ಗೊತ್ತಿಲ್ಲ. ಅಂತೂ ಇದಕ್ಕೆ ಸಮರ್ಪಕವಾಗಿ ಇಲಾಖೆ ಅಧಿಕಾರಿಗಳೇ ಸಂಪೂರ್ಣ ನೇರ ಹೊಣೆ. ಈಗ ಪುರಸಭೆಯವರು, ನಗರಸಭೆಯವರು ಈ ಪೈಪ್ಲೈನ್ ಮಾಡಿಲ್ಲ ಅಂದರೆ ಅವರು ಮುಖ್ಯಾಧಿಕಾರಿ ಫೋನ್ ಮಾಡಿ ಹೇಳ್ತಾರೆ, ನಮಗೆ ಗೊತ್ತೇ ಇಲ್ಲ ಸರ್, ನಮಗೆ ಹೇಳಲೇ ಇಲ್ಲ. ಆದರೆ ಯಾರನ್ನು ಕೇಳೋದು ನಾವು? ಇವತ್ತು ನಾವು ಸಾಂಕೇತಿಕವಾಗಿ ನಾವೆಲ್ಲ ಸೇರಿ
ಇಲ್ಲಿ ಪಂಚಾಯತ್ ಸದಸ್ಯರುಗಳಿದ್ದಾರೆ, ರೈತ ಮುಖಂಡರಿದ್ದಾರೆ. ನೋಡಿ ಇವರೆಲ್ಲ ಎಷ್ಟು, ಇವರೆಲ್ಲ 60-70 ವರ್ಷ ವಯೋವೃದ್ಧರು. ಇವರು ದಿನಪ್ರತಿ ಓಡಾಡಬೇಕು. ಇಲ್ಲಿ ಯಾರ ಜವಾಬ್ದಾರಿ? ಅದು ಹೆಚ್ಚು ಕಮ್ಮಿ ಆದರೆ ಹೆಂಗಸರು ಓಡಾಡಬೇಕು. ಹೆಂಗಸರು ಬಂದು ಇವತ್ತು ಪ್ರತಿಭಟನೆ ಪಾಲ್ಗೊಂಡಿದ್ದಾರೆ. ಪಂಚಾಯತ್ ಸದಸ್ಯರು ಬಂದು ಪಾಲ್ಗೊಂಡಿದ್ದಾರೆ, ರೈತರು ಪಾಲ್ಗೊಂಡಿದ್ದೇವೆ. ನಮಗೆ ಇವತ್ತು ದಯವಿಟ್ಟು ನಾವು ಮನವಿ ಮಾಡೋದೇನೆಂದರೆ, ಜನಪ್ರತಿನಿಧಿಗಳಿಗೂ ಸರ್ಕಾರಕ್ಕೂ ಇಲಾಖೆಗೂ ನಾವು ಮನವಿ ಮಾಡಿ, ದಯವಿಟ್ಟು ನಮ್ಮ ಈ ಭಾಗದ ರಸ್ತೆಯನ್ನು ಸಮರ್ಪಕವಾಗಿ ಮಾಡಿ ಮುಗಿಸಿಬಿಡಿ. ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಈ ಪ್ರತಿಭಟನೆ ಇವತ್ತು ಮುಗಿಸಿದ್ದೇವೆ. ಇನ್ನು ಮುಂದಿನ ಯಾವುದೇ ಪ್ರತಿಭಟನೆ ನೇರವಾಗಿ ನೀವು ಹೊಣೆ ಅಂತ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ. ಧನ್ಯವಾದ. ನೋಡಿ, ನಾನು ಕೋಡಿಮಾಡಿ ರೈತ ಸಂಘದ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ. ಈ ರಸ್ತೆಗೆ ಹೋರಾಡಲಿಕ್ಕೆ ಇದು ನಮಗೆ ರೈತ ಸಂಘದವರಿಗೆ ರಸ್ತೆ ಅಲ್ಲ ಇದು. ನಾವು ಕೋಡಿಮಾಡಿ ಬೆಳ್ಳಿಪಳ್ಳಿಯವರು ಸೇರಿ ಮಾಡ್ತಾಯಿದ್ದೇವೆ. ಯಾಕಂದರೆ ನಾವು ನೋಡ್ದೋ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರು ಒಬ್ಬರು ಮಾತಾಡಲಿಲ್ಲ. ಇದನ್ನು ಸಾವಿರಾರು ದಿವಸಕ್ಕೆ ಜನ ಹೋಗ್ತಾರೆ, ಯಾರು ಒಂದು ಸುಳ್ಳೆತ್ತಲಿಲ್ಲ. ಅದಕ್ಕೆ ನಾವು ಈಗ ಕೋಡಿಂಬಾಡಿ ಮತ್ತು ಬೆಳ್ಳಿಪಳ್ಳಿ ರೈತ ಸಂಘದ ಘಟಕದಿಂದ ಇತರರನ್ನು ಒಳಗೊಂಡು ಎಲ್ಲ ಜಿಲ್ಲಾ ಘಟಕದವರೆಲ್ಲ ಅವರ ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಂದು ಮನೆ ಇಲ್ಲೇ ಇರೋದು. ನೀವು ಆ ಕಡೆ ನೋಡಿ, ಯಾವುದು ನಿಮ್ಮ ಕ್ಯಾಮರಾವನ್ನು ಫೋಕಸ್ ಮಾಡಿ ನೋಡಿ. ನಾವು ಈ ಕಡೆ ರಾತ್ರಿ ಹೋದರೆ ಅಲ್ಲಿಂದ ಬ್ರೈಟ್ ಲೈಟ್ ಬರ್ತದೆ, ಲಾರಿ ಬಸ್ ಎಲ್ಲ ನಮಗೆ ಕಣ್ಣು ಕಾಣೋದಾಗುತ್ತೆ. ಲೆಫ್ಟಿಗೆ ಅದು ಹೋಗಲಿಕ್ಕೆ ನೋಡಿ ಎಷ್ಟು ಹೊಂಡ ಉಂಡಿರ್ತದೆ. ನನಗೆ 2 ಸರ್ತಿ ನಾನು ಹೊಂಡಕ್ಕೆ ಬೀಳುವ ಪರಿಸ್ಥಿತಿಯಲ್ಲಿ ಇತ್ತು. ಅದೇ ರೀತಿ ಕೆಲವರು ಇಲ್ಲಿ ಸ್ಕೂಟ್ರಲ್ಲಿ ಹೋಗೋ ಹೆಣ್ಣು ಮಕ್ಕಳೆಲ್ಲ ಬಿದ್ದಿದ್ದಾರೆ. ಇದನ್ನು ಇದಕ್ಕೆ ಏನು ವ್ಯವಸ್ಥೆ ಮಾಡೋದು, ಯಾರು ಹೊಣೆ? ಆದ್ದರಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ರೈತ ಮುಖಂಡರ ಒಂದು ಮನವಿಗೆ ಅವರು ಸ್ಪಂದಿಸಿದ್ದಾರೆ. ಡಿಸೆಂಬರ್ 31ರೊಳಗೆ ಕಂಪ್ಲೀಟ್ ಕಾಮಗಾರಿಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ತಪ್ಪಿದಲ್ಲಿ ಹೊಸ ವರ್ಷವನ್ನು ನಾವು ಇಲ್ಲೇ ರಸ್ತೆಯಲ್ಲಿ ಆಚರಿಸ್ತೇವೆ. ನೋಡಿ, ಪರಿಹಾರ ಕೊಟ್ಟಿಲ್ಲ. ಒಂದು ಎರಡನೇದು ಪರಿಹಾರ ಕೊಟ್ಟಿಲ್ಲ ಸಮರ್ಪಕ. ಯಾಕೆಂದರೆ ಈಗ ಭೂಮಿ ಸ್ವಾಧೀನ ಮಾಡಬೇಕಾದ್ರೆ ಅದಕ್ಕೊಂದು ಮಾನದಂಡ ಇದೆ. ಒಂದು ಈಗಿನ UPA ಗೌರ್ಮೆಂಟ್ ಬೇಕಾದರೆ 1 ಲಕ್ಷ ಆದರೆ ಅದರ 4 ಪಟ್ಟು ಕೊಡುವಂಥ ಒಂದು ಮಾನದಂಡ ಇದೆ. ಇವಾಗ ಇಲ್ಲಿ ಏನಾಗಿದೆ ಅಂದರೆ, ಪರಿಹಾರಕ್ಕೂ ಯಾರು ಕೇಳೋರಿಲ್ಲ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಮತ್ತು ಈ ರಸ್ತೆ ಬಳಸುವವರಿಲ್ಲ. ಈಗ ಹಳೆ ಕಾಲದಿಂದ ಅವ್ರಿಗೆ ರಸ್ತೆ ಇದೆ, ರೋಡ್ ಸೈಡ್ ಮನೆ ಕಟ್ಟಿದವರಿಗೆ ರೋಡ್ ಅಂತ ಇದೆ. ಇವರು ಏಕಾಗಿ ರೋಡ್ ಮುಚ್ಚುವುದು, ಗುಂಡಿ ತೆಗೆಯುವುದು. ಮತ್ತು ಇವ್ರ ಪಾಪ ನೋಡಿ 4-5 ಜನ ಇಲ್ಲಿ ಇದ್ದಾರೆ, ಅದರ ಫಲಾನುಭವಿಗಳು ಇಲ್ಲಿ ಎಲ್ಲ ಇದ್ದಾರೆ ನೋಡಿ, ಹರೀಶ್ ಅವರು ಇದ್ದಾರೆ. ಇವರು ಇವಾಗ ಯಾರ್ದೋ ಮನೆ ಅಂಗಳದಲ್ಲಿ ಗಾಡಿ ನಿಲ್ಲಿಸೋದು, ಎಲ್ಲಿಂದಲೋ ಓಡಾಡಿ ಮನೆಗೆ ಹೋಗುವುದು. ಇದೆಲ್ಲ ಇದಕ್ಕೊಂದು 1 ತಿಂಗಳ 6 ತಿಂಗಳು ಕಾಯ್ಬೋದು. ಇದು ವರ್ಷಾನುಗಟ್ಟಲೆ ಆದರೆ ಇದಕ್ಕೆ ಯಾರು ಹೊಣೆ? ಇದಕ್ಕೊಂದು ಏನಾದರೂ ಯಾರಾದೊಂದು ಉತ್ತರ ಕೊಡೋನು ಬೇಕಲ್ಲ ನಮಗೆ. ಸರ್ಕಾರ ಬೇಕು, ಇಲ್ಲ ಜನಪ್ರತಿನಿಧಿಗಳು, ಇಲ್ಲ ಗುತ್ತಿಗೆದಾರರು, ಇಲ್ಲ ಇಲಾಖೆ ಬೇಕು. ಈ ಯಾರು ತಲೆ ಕೊಡುವಂಥ ಪರಿಸ್ಥಿತಿ ಇಲ್ಲ. ಇದಕ್ಕೆ ನಾವು ಇನ್ನೂ ಮಾಡೋದು ಇದಿಲ್ಲ. ಇನ್ನು ಮುಂದಕ್ಕೆ ನೋಡಿ, ಇವಾಗ ನಾವು ಇಷ್ಟು ಜನ ಇವತ್ತು ನಿನ್ನೆಯಿಂದ ನಾವು ಇದನ್ನು ಮಾಡಿ ಪ್ರೋಗ್ರಾಮ್ ಮಾಡಿ ಇಟ್ಟದ್ದು 1 ದಿವಸ ಕಾರ್ಯಕ್ರಮ ಇದು ಇನ್ನೂ ನಾವು ಮಾಡಿದರೆ 1 ತಿಂಗಳು ಇದಕ್ಕೆಲ್ಲ ಜನವನ್ನು ಎತ್ತಿ ಕಟ್ಟಿ 1000ಗಟ್ಟಲೆ ಜನರಲ್ಲಿ ಸೇರಿಸಿ ನಾವು ಬ್ಲಾಕ್ ಮಾಡಿ ನೋಡಿ, ಹೌದಲ್ವ ಅಂತ. ಅದಕ್ಕೆ ನೇರ ಹೊಣೆ ಅವರಾಗ್ತದೆ, ನಾವೇನು ಬಾಧ್ಯರಲ್ಲ. ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಾವೇನೋ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸುದ್ದಿ ಮಾಧ್ಯಮದವರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರ ಮಾಡ್ತೀವಿ, ನಮಗೆ ಕೊಡ್ತಿದ್ದೀರಿ. ಎಲ್ಲೆಲ್ಲಿ ಅನಾನುಕೂಲ ಆಗುತ್ತೆ, ಎಲ್ಲೆಲ್ಲಿ ತಪ್ಪುಗಳಾಗುತ್ತೆ, ಅದನ್ನು ನೀವು ಸುದ್ದಿ ಮಾಧ್ಯಮದಲ್ಲಿ ಭಾಳಷ್ಟು ಚೆನ್ನಾಗಿ ನಮಗೆ ಅದನ್ನು ಬಿಂಬಿಸಿ ಅದಕ್ಕೆ ಸರಿಯಾದ ನ್ಯಾಯವನ್ನು ಕೊಡ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೂ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದೀರಿ. ನಿಮಗೂ ಕೂಡ ಒಳ್ಳೆ ರೀತಿಯ ಪ್ರಚಾರ ಕೊಟ್ಟು ಒಂದು ನಮ್ಮ ಇಲ್ಲಿ ಈ ಭಾಗದ ಜನರ ಒಂದು ಅನ್ಯಾಯಕ್ಕೆ ನ್ಯಾಯ ನಿಮ್ಮ ಪತ್ರಿಕೆ ಮೂಲಕ ಕೂಡ ಒದಗಿಸ್ಕೊಂಡು ಕಾರ್ಯಕ್ರಮ ಮಾಡಬೇಕಂತ ನಿಮಗೂ ಕೂಡ ಮನವಿ ಮಾಡಿಕೊಡ್ತಿದ್ದೇವೆ. ಧನ್ಯವಾದಗಳು. ನಾವು ಪಟ್ಟ ಕಷ್ಟವನ್ನು ಈಗ ನಿಮ್ಮ ಮುಂದೆ ಸುದ್ದಿ ಮಾಧ್ಯಮದ ಮುಂದೆ ತೋಡಿಕೊಳ್ತಾ ಇದ್ದೇವೆ. ಏನಂತ ಹೇಳಿದರೆ, ನನ್ನ ಮನೆಗೆ ಹೋಗಲಿಕ್ಕೆ ದಾರಿ ಇಲ್ಲದೆ ನನ್ನ ಇದ್ದ ದಾರಿಯನ್ನು ಕಟ್ ಮಾಡಿ ಈಗಲಿಗೆ 2 ವರ್ಷ ಆಯಿತು. ನನ್ನ ಈ ರಾಜಮಾರ್ಗ ಆಗಲಿ ಅಂತ ಹೇಳಿಬಿಟ್ಟು ನನ್ನ ಒಪಿನಿಯನ್, ನನ್ನ ಗೇಟನ್ನು ತೆಗೀರಿ, ಹೇಗೆ ಬೇಕಾದರೂ ನೀವು ಸ್ಪೀಡ್ ಮಾಡಿ ಅಂತ ನಾನು ಹೇಳಿದ. ನನ್ನ ಗೇಟನ್ನು ತೆಗೆದರು, ನಾನು ಹಾಕಿದ ಮಾರ್ಗವನ್ನು ತೆಗೆದರು, ನಾನು ಹಾಕಿದ ಕಾಂಕ್ರೀಟನ್ನು ತೆಗೆದರು. ನನಗೀಗ ಹೋಗಲಿಕ್ಕೆ ದಾರಿ ಇಲ್ಲ. ನನ್ನ ಮಗಳು ಜಾರಿ ಬಿದ್ದು ಶಾಲೆಗೆ ಹೋಗೋ ಪರಿಸ್ಥಿತಿ ಆಗಿದೆ. ನನಗೆ ಸ್ವಲ್ಪ ಕೃಷಿ ಉಂಟು, ನಾನು ಅದನ್ನು ತಲೆಯಲ್ಲಿ ಒಟ್ಟು ಮೇಲೆ ಹೋಗುವ ಪರಿಸ್ಥಿತಿ ಆಗಿದೆ. ತೆಂಗಿನಕಾಯಿ ಅಡಿಕೆಯನ್ನು ತರುವಾಗ ಅಂಥ ಕಷ್ಟದಲ್ಲಿದ್ದೇವೆ. ನನ್ನ ನೆರೆಕರೆಯಲ್ಲಿದ್ದವರು ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಒಂದು ನೀರಿಲ್ಲದೆ 15 ದಿವಸ ಒಂದು 15 ಮನೆ ಈ ಪಂಚಾಯತಿನ ಪೈಪನ್ನು ಕಟ್ ಮಾಡಿದ, ಈ ವರ್ಕ್ ಆಗುವ ಕಟ್ ಮಾಡಿ ಅವರಿಗೆ ನೀರಿಲ್ಲದೆ, ಕೆಲವರಿಗೆ ಬೋರಿಂದ ಪೈಪ್ ಇದ್ದವರು ಕೊಂಡೋಗಿದ್ದಾರೆ, ಬಿಂದಿಗೆಯಲ್ಲಿ ಕೊಂಡೋದವರು ಇದ್ದಾರೆ ಸ್ಥಳೀಯರು. ನಮ್ಮ ಪಕ್ಕದ ಮನೆಯಲ್ಲಿದ್ದವರ ಮನೆಗೆ ನಾನೀಗ ಕಾರ್ ಇಡಲಿಕ್ಕೆ ಹೋಗ್ತೇನೆ, ನನ್ನ ಸ್ಕೂಟ್ರ್ ಇಡಲಿಕ್ಕೆ ಹೋಗ್ತೇನೆ. ಅವರೊಂದು ದಾರಿ ಅವರು ಕಷ್ಟಪಟ್ಟು ದುಡ್ಡು ಕೊಟ್ಟು ಮಾಡಿ, ಇವರು ಮಾಡಿಕೊಟ್ಟಿಲ್ಲ. ಅಂದರೆ ಅಲ್ಲಿ ಒಂದು 25-50
ವಾಸವಿರೋ ಮನೆ ಇದೆ, ಅಂಥ ದಾರಿಯನ್ನು ಇವರು ಎಂತ ಮಾಡಿದ್ದಾರೆ ಅಂತ ಹೇಳಿದರೆ ಕಟ್ ಮಾಡಿದರು. ಕಟ್ ಮಾಡಿಬಿಟ್ಟು ಇವ್ರಿಗೆ ಹೋಗಬೇಕಲ್ಲ, ಹೋಗುವಾಗ ಇವರ ಹತ್ರ ಹೇಳುವಾಗ ಇವರು ಮಾಡಿಕೊಡ್ಬೇಡ್ವಾ, ಅದಕ್ಕೊಂದು ತಾತ್ಕಾಲಿಕ ಪರಿಹಾರ ಅಂಥದ್ದೂ ಮಾಡಲಿಲ್ಲ. ಅಂಥ ಕಷ್ಟವನ್ನು ನಾವು ಪಟ್ಟಿದ್ದೇವೆ. ಅದಕ್ಕೆ ಇವರ ಖರ್ಚಿಯಿಂದಲೇ ಬಾಬ್ತಿಯಿಂದ ಖರ್ಚು ಮಾಡಿದ್ದಾರೆ. ಅವರ ಕಷ್ಟಕ್ಕೆ ಅವರು ಏನೋ ಇನ್ನೊಬ್ಬರ ಹತ್ರ ಹೇಳದೆ, ಈ ಪ್ರತಿಭಟನೆಗೆ ಬರದೆ, MLA ಅವರ ಹತ್ರ ಹೇಳದೆ, ಪಂಚಾಯಿತಿಯಲ್ಲೇ ಹೇಳದೆ ಅವರೇ ಮಾಡಿಕೊಂಡಿದ್ದಾರೆ. ಆ ದಾರಿಯಲ್ಲಿ ನಾನು ಪಕ್ಕದ ಮನೆಯನ್ನು ಈಗ ಹೋಗಿ ಅನುಭವಿಸ್ತಾ ಇದ್ದೇನೆ. ಅವರು ಮಾಡಿದ್ದಕ್ಕೆ ನಮಗೆ ಒಂದು ಉಪಕಾರ ಸಿಕ್ಕಿದೆ ಒಂದು ಹೇಳಿದೆ. ಮತ್ತು ಇವರ ಏನಾದರೂ ಟೆಂಡರ್ ಹತ್ರ, ಇವರು ಗುತ್ತಿಗೆದಾರರ ಹತ್ರ ನಾವು ಹೋಗಿ ಕೇಳುವಾಗ ಇವರು ಹೇಳೋದೇಕೆ ಗೊತ್ತಾ, ಅದು ಅಲ್ಲಿ ಸ್ಟೇ ಉಂಟು, ಇಲ್ಲಿ ಸ್ಟೇ ಉಂಟು, ಇದೇ ಬುಡಾಪೆ ಮಾತನ್ನೇ ನಮ್ಮನ್ನು ಸಮಾಧಾನ. ನಾವು ಹೌದು ಅಂತ ನಾವು ಲೀಗಲ್ ಕೋರ್ಟಿಗೆ ಹೋಗಿ ನೋಡ್ತೇವೆ, ಚೆಕ್ ಮಾಡ್ತೇವೆ ಇದು ಆಗಿದಾ ಇಲ್ವಾ ಅಂತ. ಇಂಥದ್ದೆಲ್ಲ ಈ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರುವಾಗ. ಇದು ನಮ್ಮ ಅನುಭವದ ಮಾತನ್ನು ಹೇಳಿದ್ದು, ನಾವು ಕಷ್ಟಪಟ್ಟ ಅನುಭವದ ಮಾತನ್ನು ನಿಮ್ಮ ಮುಂದೆ ತೋಡಿಕೊಳ್ತೇವೆ. ಇದಕ್ಕೆ ನೀವು ಪರಿಹಾರವನ್ನು ಡಿಸ್ಪ್ಲೇ ಮಾಡಿ ಕೊಡಬೇಕಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಪಂಚಾಯತ್ ಅಧ್ಯಕ್ಷರು, ಒಂದಷ್ಟು ಸದಸ್ಯರು ಒಂದಷ್ಟು ಸಮಸ್ಯೆಗಳನ್ನು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿ 4 ವರ್ಷ ಆಯಿತು. ಆದರೆ ಯಾವುದೇ ರೀತಿಯ ಸಮರ್ಪಕವಾದ ವ್ಯವಸ್ಥೆಯನ್ನು ಆ ಮಾನದಂಡದ ಮುಖಾಂತರ ಇವರು ಮಾಡ್ತಾ ಇಲ್ಲ. ವಿದ್ಯುತ್ ಕಂಬ ಸೈಡ್ ಆಗಲಿಕ್ಕೆ ಅದು ಮಾಡ್ತಾ ಇಲ್ಲ. ಪೈಪ್ಲೈನ್, ಗ್ರಾಮ ಪಂಚಾಯತಿನ ಪೈಪ್ಲೈನ್ ಒಡೆದೋಗಿದೆ. 60ರಿಂದ 70 ಕ್ವಾರ್ಟರ್ಸ್ ಮನೆಗಳಿವೆ ಅಲ್ಲಿ. ಅಲ್ಲಿಗೆ ಬೇರೆ ನೀರಿನ ಮೂಲಗಳಿಲ್ಲ. ಆ ಮನೆಯವರು ದಿನ ಬೆಳಗ್ಗಾದರೆ ಪಂಚಾಯತ್ ಸದಸ್ಯರಿಗೆ, ಗ್ರಾಮ ಪಂಚಾಯತಿಗೆ ಫೋನ್ ಮಾಡುವಂಥ ಪರಿಸ್ಥಿತಿ 4 ವರ್ಷಗಳಿಂದ ನಾವು ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ನೀರಿಗಾಗಿ ಇಡುವಂಥ ಪರ್ಸೆಂಟೇಜ್ ಅದನ್ನು ಕೂಡ ನಮಗೆ ಪಂಚಾಯತಿಗೆ ಅವರು ಒದಗಿಸಿಕೊಡಲಿಲ್ಲ. ಪೈಪ್ ತೆಗೆದುಕೊಡುವಾಗಲಿ, ಕೆಲಸದ ಮಜೂರಿ, ಅದು ಯಾವುದನ್ನು ಇವರಿಗೆ ಕೊಟ್ಟಿಲ್ಲ. ಅವರ ಹತ್ರ ಪ್ರಶ್ನೆ ಮಾಡುವಾಗ ಆ ಇಲಾಖೆ ಈ ಇಲಾಖೆಯನ್ನು ದೂರ್ತಾ ಇದ್ದಾರೆ. ಬಹುಶಃ ಇಲಾಖೆಗಳ ಮಧ್ಯೆ ವೈಷಮ್ಯ ಇದ್ದಿರ್ಬೋದು. ಅದಕ್ಕೆ ನಮ್ಮನ್ನು ಬಲಿಪಶು ಮಾಡಬೇಡಿ ಅಂತೇಳಿ ಈ ಭಾಗದ ರೈತರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇದೊಂದು ಪ್ರಚಾರ ಗಿಟ್ಟಿಸುವ ಮಾಧ್ಯಮ ಅಂತೇಳಿ ಇದು ಒಂದು ರೀತಿಯ ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಧ ಕೆಲಸ ಆಗದೆ ಮತ್ತೊಂದು ಕಡೆ ಅಗೀತಾ ಇದ್ದಾರೆ. ಅದಕ್ಕೊಂದಷ್ಟು ಕೋಟಿ ಅಂತೇಳಿ ಬ್ಯಾನರ್ ಆಗ್ತಾ ಇದ್ದಾರೆ. ಇಲ್ಲೊಂದು ಆದ ಕಡೆ ಒಂದು ಇಷ್ಟು ಕೋಟಿ ಅಂತೇಳಿ ಬ್ಯಾನರ್ ಆಗ್ತದೆ. ಎಲ್ಲ ಕಡೆ ಬ್ಯಾನರ್ ಪ್ರಜ್ವಲಿಸ್ತದೆ ಹೊರತು ಜನಸಾಮಾನ್ಯರು ಒಮ್ಮೆ ಪೇಟೆಗೆ ಹೋಗಿ ಬಂದರೆ ಆ ಇಡೀ ದಿವಸ ನಾವು ಮಲಗುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರ್ತದೆ. ನಾವು 2 ವೀಲರಲ್ಲಿ ಹೋದರೆ ಅಥವಾ ನಮ್ಮದೇನಾದರೂ ಸರಕು ಸರಂಜಾಮು ಕೊಂಡೋಗಿ ಮತ್ತೆ ಬಂದಾಗ ಇಡೀ ದಿವಸ ನಾವು ನಿದ್ರೆಗೆ ಜಾರುವಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದನ್ನು ತಾವುಗಳು ಬಿತ್ತರಿಸಿ ಅಥವಾ ಇದು ಮಾಡಿ ಎಲ್ಲ ಇಲಾಖೆಗಳನ್ನು ಇವತ್ತು ಎಚ್ಚರಿಸಿದ್ದೇವೆ. ಜನವರಿ, ಈಗಾಗಲೇ ನಮ್ಮ ಮುಖಂಡರು ಹೇಳಿದ ಹಾಗೆ ಜನವರಿ ಪ್ರಥಮ ದಿವಸಕ್ಕೆ ಈ ರಸ್ತೆ ಆಗಿಲ್ಲ ಅಂತಾದರೆ ಡಿಸೆಂಬರ್ 31ರ ರಾತ್ರಿಯಿಂದಲೇ ನಾವು ಇಲ್ಲಿ ಜಮಾಯಿಸ್ತೇವೆ. ಬಹುಶಃ ಮುಂದಿನ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ. ನಮ್ಮ ಹೊಸ ವರ್ಷದ ಆಚರಣೆ ಈ ಪ್ರತಿಭಟನೆ ಮುಖಾಂತರ ಮಾಡಿ ನಾವು ಯಾವುದೇ ಶಿಕ್ಷೆಗೂ ಸಹ ತಯಾರಿದ್ದೇವೆ. ಆದರೆ ನಮಗೆ ನ್ಯಾಯ ಬೇಕು, ನಮ್ಮ ಊರಿನ ಜನತೆಗೆ ನ್ಯಾಯ ಬೇಕು ಅಂತ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೀವಿ. ಇದು ಈ ಒಂದು ಸಮಸ್ಯೆಯನ್ನು ಅನುಭವಿಸಿದಂತಹ ಊರಿನವರು ಅಥವಾ ಸ್ಥಳೀಯರು ಹೇಳಿರುವಂಥ ಮಾತು, ಜೊತೆಗೆ ಹೋರಾಟವನ್ನು ಆಯೋಜನೆ ಮಾಡಿರುವಂಥವರು ಕೊಟ್ಟಿರುವಂಥ ಒಂದು ಎಚ್ಚರಿಕೆ, ಡಿಸೆಂಬರ್ 31ರ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಾಗದೇ ಇದ್ದರೆ ಮುಂದಕ್ಕೆ ಒಂದು ಉಗ್ರ ಹೋರಾಟ ಅದು ಹೊಸ ವರ್ಷದಿಂದಲೇ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕಾಮಗಾರಿ ನಿಧಾನವಾಗಿ ನಡೀತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ ಎನ್ನುವಂತಹ ಒಂದು ಆರೋಪವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಪುತ್ತೂರು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಪ್ರಮೋದ್ ಅವರು ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅವರ ಅಹವಾಲನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಸೊ ಏನು ಸಮಸ್ಯೆ, ವಿಳಂಬ ಆಗೋದಕ್ಕೆ ಕಾರಣ ಏನು, ಯಾವಾಗ ಮುಗಿಯುತ್ತೆ, ಇಲಾಖೆ ಕೊಟ್ಟಿರುವಂತಹ ಗಡುವು ಎಷ್ಟು, ಎಲ್ಲದರ ಬಗ್ಗೆ ಮಾತನಾಡಬೇಕು. ಈಗ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಕಾಮಗಾರಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಆರೋಪ, ಎಕ್ಸಾಕ್ಟ್ ಆಗಿ ಏನು ಕಾರಣ, ಯಾಕಾಗಿ ವಿಳಂಬ ಆಗಿದೆ ಅಂತ? ಸೊ ಇಲ್ಲಿ ನಾನು ಈಗಾಗಲೇ ಹೇಳಿದೆ, 3-4 ಕಾರಣ ಇದೆ. ಒಂದು, ಫಸ್ಟಿಗೆ ಸ್ಕೋಪ್ ಚೇಂಜ್ ಆಯಿತು. ಇಲ್ಲಿಂದ ಈ ಕಡೆ 2 ಲೇನ್ ಅಂತಿತ್ತು, ಅದನ್ನು ಚತುಷ್ಪಥ ಮಾಡುವ ಕಾರಣ ಎಲೆಕ್ಟ್ರಿಕಲ್ ಪೋಲ್ಸ್ ಇರಲಿ ಮತ್ತು ಪೈಪ್ಲೈನ್ ಇಂಥವೆಲ್ಲ ಸ್ವಲ್ಪ ಅಡಚಣೆ ಆಯಿತು. ನಾವು ಫಸ್ಟ್ 2 ಲೇನ್ ಅಲ್ಲಿವರೆಗೆ ಮಾಡೋದಿತ್ತು, ಅದನ್ನು ಚತುಷ್ಪಥ ಮಾಡುವ ಇದನ್ನು ಮತ್ತೆ ಚೇಂಜ್ ಮಾಡಿದೆ. ಸೊ ಅದು ಏಪ್ರಿಲ್ ಆದ ಮೇಲೆ ನಂತರ ಸ್ವಲ್ಪ ಕೊರೋನಾ ಮತ್ತು ಅಂದಾಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಲ್ಯಾಗಿಂಗ್ ಆಯಿತು. ಅದ ನಂತರ ಇವರು ಏನು ವರ್ಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಇದಾಯಿತು, ಮತ್ತು ಸ್ವಲ್ಪ ತಡೆಗೋಡೆಗಳು ಮತ್ತು ಇದೆಲ್ಲ ಸ್ವಲ್ಪ ಎಡಿಷನಲ್ ಸ್ಕೋಪ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಕಳೆದ ಬಾರಿ ಮಳೆಯದು ಒಂದು, ಮತ್ತು ಇಲ್ಲಿ ನಮ್ಮ ಮಳೆ ಹಿಂದಿನ ಟೈಮಲ್ಲಿ ಇಲ್ಲೊಂದು ಸ್ಟೇ ಹಾಕಿದರು, ಕೋರ್ಟ್ ಸ್ಟೇ ಹಾಕಿದರು. ಸೊ ಹಾಗಾಗಿ ಈ ಪೋರ್ಷನನ್ನು ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಆಚೆ ಪೋರ್ಷನನ್ನು ಟ್ಯಾಕ್ಲ್ ಮಾಡ್ತಾ ಅಷ್ಟು ಮಳೆ ಇದರಿಂದಾಗಿ ಸ್ವಲ್ಪ ಡಿಲೇ ಆಗಿದೆ. ಸೊ ಅವರಿಗೆ ಫೈನಲ್ ಟೈಮ್ ಎಕ್ಸ್ಟೆನ್ಷನ್ ಅಪ್ ಟು ಡಿಸೆಂಬರ್ವರೆಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಡಿಸೆಂಬರ್ವರೆಗೆ 100% ಅದನ್ನು ಮುಗಿಸಲಿಕ್ಕೆ ನಾವು
ಆಲ್ರೆಡಿ ಶಾಸಕರು ಕೂಡ 2-3 ಇದನ್ನು ಮೀಟಿಂಗನ್ನು ಕರೆದು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಇದು ಮಾಡಿ ಅವರಿಗೆ ನೋಟಿಸ್ಗಳನ್ನ ನೀಡಿ ಮಾಡಲಿಕ್ಕೆ ಮಾಡ್ತಾಯಿದ್ದೆ. ಓನ್ಲಿ ಈ ಸ್ಟ್ರೆಚ್ಚಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನಗರಸಭೆಯದು ಒಂದು ಪೈಪ್ಲೈನ್ ಇದೆ, ಅದನ್ನು ತೆಗೆಯುವುದು ಒಮ್ಮೆ ಅವರು ನಮ್ಮಲ್ಲಿ ಗ್ರಾಂಟ್ ಇಲ್ಲ ಅಂತೇಳಿ ನಮಗೆ ಕಮ್ಯುನಿಕೇಟ್ ಮಾಡಿದರು. ಸೊ ನಾವು ಕೂಡ ಸರ್ಕಾರ ಇದು ಮಾಡಿ, ಬಟ್ ನಮ್ಮಲ್ಲಿ ಕೂಡ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕಾರಣ ಮತ್ತೆ ನಗರಸಭೆಯವರು ಇದನ್ನು ಮಾಡಿಕೊಡ್ತೇನೆ ಅಂತ ಈಗ ಒಪ್ಕೊಂಡಿದ್ದಾರೆ. ವಿದಿನ್ 15 ಡೇಸ್ ಅದನ್ನು ಕ್ಲಿಯರ್ ಮಾಡಿ DC ಹತ್ರ ಅವರು ಕ್ರಿಯಾ ಯೋಜನೆ ಕಳಿಸಿಯಾಗಿದೆ ಅಂತೆ, ಅದು ಮಾಡಿ ಕೊಡ್ತಾನೆ ಅಂತ ನಮಗೆ ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಒಂದು 200-300 ಮೀಟ್ರ್ ಉಳಿದ ಸ್ಟ್ರೆಚ್ಚನ್ನು ಇಮಿಡಿಯೇಟ್ಲಿ, ಈಗ ಮಳೆ ಕಡಿಮೆ ಆಗಿದೆ, ನಮಗೆ ಡಾಮರ್ ಮಾಡೋದಕ್ಕೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಸೊ ಈಗಲೇ ಅವರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದೇವೆ. ಸ್ವಲ್ಪ ಅಲ್ಲಿ ಏನು ಫಾರ್ಮೇಷನ್ ಏನು ಬ್ಯಾಲೆನ್ಸ್ ಇತ್ತು ಅದನ್ನು ಮಾಡಿಕೊಂಡು ಇಮಿಡಿಯೇಟ್ಲಿ ಡಾಮರ್ ಮಾಡಿ ಮೋಟ್ರೇಬಲ್ ಒಂದು ಲೈನ್ ಆದರೂ ನಾವು ಮೋಟ್ರೇಬಲ್ ಮಾಡಿಕೊಡ್ತೇವೆ. ಮತ್ತೇನು ಸ್ವಲ್ಪ ಸಣ್ಣ ಸೇಫ್ಟಿ ಇತ್ತು ಅದನ್ನೆಲ್ಲ ಟ್ಯಾಕ್ಲ್ ಮಾಡಿ ಅವರಿಗೆ ಮಾಡಿಕೊಡ್ತೇವೆ. ಜನರಿಗೆ ತೊಂದರೆ ಆಗದಾಗೆ ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ, ಇಮಿಡಿಯೇಟ್ಲಿ ಮಾಡಿಕೊಡ್ತೇವೆ. ಒಂದು ಡಿಸೆಂಬರ್ ಎಂಡ್ ಒಳಗಡೆ ಈ ವರ್ಕನ್ನು ಫಿನಿಷ್ ಮಾಡ್ತೇವೆ. ಫರ್ದರ್ ರೀಚನ್ನು ಅವ್ರು ಮಾಡಬೇಡಿ ಅಂತ ಹೇಳಿದ್ರೆ ಅದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಬೇರೆಯೇ ಟೆಂಡರ್. ಅದನ್ನು ಈಗ ಮಾಡಬೇಡಿ ಅಂತ ನಾವು ನಿಲ್ಲಿಸಿದರೆ ಮತ್ತೆ ಇನ್ನೂ ಅಷ್ಟು ಟೈಮ್ ಡಿಲೇ ಆಗ್ತದೆ, ಮತ್ತು ಮಳೆಗಾಲದಲ್ಲಿ ಡಾಮರ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಅದು ಕೂಡ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ಪಾಡಿ ಮಾಡ್ತಾರೆ. ಈ ಸ್ಟ್ರೆಚ್ಚನ್ನು ಅವರು ಒಟ್ಟಿಗೆ ಮಾಡಲಿಕ್ಕೆ ಇಮಿಡಿಯೇಟ್ಲಿ ನಾವು ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡಿಕೊಡ್ತೇವೆ. ಇನ್ನು ಆಗಿರುವಂತಹ ಕಾಮಗಾರಿ ಅಂದರೆ ಆರಂಭದಲ್ಲಿ ಆಗಿರುವಂಥದ್ದು ಒಂದಷ್ಟು ಕಳಪೆಯಾಗಿದೆ, ಈಗಾಗಲೇ ಕಿತ್ತು ಹೋಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇಲ್ಲಿ ಅದೇ ಕಿತ್ತೋಗಿರುವಂಥದ್ದು ನೀವೇ ಗಮನಿಸ್ಬೋದು. ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಏರಿಯಾಗಳಿದೆ ಅದನ್ನು ಅಲ್ಲಿ ನಮಗೆ ನಾನು ಈಗಾಗಲೇ ಹೇಳಿದೆ ಪೈಪ್ಲೈನ್ದು ಅಂದರೆ ಡ್ರೈನನ್ನು ಡೀಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಒಂದು. ಸೊ ಅದನ್ನು ಈಗ ಸಾಲ್ವ್ ಮಾಡ್ತಾಯಿದ್ದೇವೆ. ಅಲ್ಲಿ ಅಂಥ ಜಾಗದಲ್ಲಿ ಕೌಕ್ಯಾಚರ್ಗಳನ್ನು ಅಳವಡಿಸಲಿಕ್ಕೆ ಒಂದು ಪ್ರೊವಿಷನ್ ತಗೊಂಡು ನಾವು ಮಾಡ್ತಾಯಿದ್ದೇವೆ. 3-4 ಪಾಯಿಂಟ್ ಇದೆ ಪರ್ಟಿಕ್ಯುಲರ್. ಅಲ್ಲೇ ಪ್ರತಿ ಸಲ ಎಲ್ಲಿಂದ ಮೇಲಿಂದ ಈ ಅಪ್ರೋಚ್ ರೋಡ್ಗಳಿದೆ ಅಲ್ಲಿಂದ ನೀರು ಬಂದು ನಮಗೆ ಸಮಸ್ಯೆ ಆಗ್ತಾ ಉಂಟು. ಸೊ ಅಲ್ಲಿ ಕೌಕ್ಯಾಚರ್ನ ಅಳವಡಿಸಲಿಕ್ಕೆ ನಾವೀಗ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದೆ, ಅದನ್ನು ಮಾಡಿ ನಾವು ಅದನ್ನು ಕೂಡ ಅದು ಏನು ಇದ್ರ DLB ಪೀರಿಯಡಲ್ಲಿದೆ, ಅವರ ಗುತ್ತಿಗೆದಾರರು ಅದನ್ನು ಮಾಡಬೇಕು, ಅವರು ಮಾಡಿಸ್ತೇವೆ ಅದನ್ನು. ಡಿಸೆಂಬರ್ ಇದು ಕಂಪ್ಲೀಟ್ ಖಂಡಿತ ಈ ಸ್ಟ್ರೆಚ್ಚನ್ನು ನಾವು ಕಂಪ್ಲೀಟ್ ಮಾಡ್ತೇವೆ. ಇನ್ನೂ ಸ್ಟ್ರೆಚ್ ಮತ್ತು ಕಂಟಿನ್ಯೂ ಆಗ್ತದೆ, ಅದು ಕೂಡ ಅಪ್ರೂವ್ ಆಗಿದೆ. ಫುಲ್ ಚತುಷ್ಪಥ ಮಾಡಲಿಕ್ಕೆ ಆಲ್ರೆಡಿ ಸರ್ಕಾರದಿಂದ ಕ್ರಮ ಕೈಗೊಳ್ತೇವೆ. ಥ್ಯಾಂಕ್ ಯು. ಇದು ಇಂಜಿನಿಯರ್ ಪ್ರಮೋದ್ ಅವರು ಹೇಳಿರುವಂತಹ ಮಾಹಿತಿ. ಒಂದಷ್ಟು ಮಳೆಯ ಕಾರಣ ಜೊತೆಗೆ ಇನ್ನೊಂದಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಇದು ವಿಳಂಬ ಆಗಿರುವಂಥದ್ದು. ಬೈ ಡಿಸೆಂಬರ್ ಅಂದರೆ 2022 ಡಿಸೆಂಬರ್ ಒಳಗಡೆ ಈ ಒಂದು ಕಾಮಗಾರಿಯನ್ನು ನಾವು ಮುಗಿಸಿಕೊಡ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಡೆದಿರುವಂತಹ ಕಾಮಗಾರಿ ಸ್ವಲ್ಪ ಕಳಪೆಯಾಗಿದೆ ಎನ್ನುವಂಥ ಒಂದು ಆರೋಪಗಳಿದೆ, ಅದನ್ನು ಕೂಡ ಸಮರ್ಪಕವಾಗಿ ಸರಿಯಾಗಿ ಈಗಿನ ಒಂದು ಕಾಮಗಾರಿಯನ್ನು ಮಾಡ್ತಾ ಇರುವಂತಹ ಗುತ್ತಿಗೆ ಸಂಸ್ಥೆಯಿಂದಲೇ ಮಾಡಿಸಿಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಭರವಸೆ ಆದಷ್ಟು ಬೇಗ ಈಡೇರಲಿ, ಈ ಭಾಗದ ಜನತೆ ನಿತ್ಯ ಅನುಭವಿಸ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನುವಂಥದ್ದು ಸುದ್ದಿ ಆಶಯ. ಜತೀಶ್ ಉಪ್ಪಳಿಗೆ ಮತ್ತು ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ಳಿಪಾಡಿ. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ ನಟ್ಟಬೈಲು ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟಬೈಲು ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.